ನಿಮ್ಮ ಬಾಲ್ಯ ನೆನಪಾಗ್ತದೋ ಹೇಗೆ? ಬಾಲ್ಯ ನೆನಪಾಗ್ತದೆ. ಮಗನೇ ಏನಪ್ಪ? ಏನಿದ್ರು ಎಲ್ಲವನ್ನೂ ನಿಮಗೆ ನಾನು ಹೇಳ್ತಿದ್ದೇನೆ. ನೀವು ನಮ್ಮ ತಂದೆಯೂ ಹೌದು, ಗುರುವೂ ಹೌದು. ನಿಮ್ಮಿಂದ ಪ್ರಾಪ್ತವಾದ ಕಾರಣ ಪರಶುರಾಮ ಇಷ್ಟಕ್ಕೆ ಹೇಳಿದ್ದಾರೆ. ಮಗನೇ ಏನಪ್ಪ? ಏನೇ ಗುರುಭಕ್ತಿ, ಮಾತೃಭಕ್ತಿ, ಪ್ರಿಯಭಕ್ತಿ ಯಾರಲ್ಲಿ ಇದೆಯೋ ಪ್ರಪಂಚದಲ್ಲಿ ಅವರು ಉನ್ನತ ಮಟ್ಟಕ್ಕೆ ಏಳುವುದಕ್ಕೆ ಸಾಧ್ಯವಿದೆ. ಆಗಲೇಪ್ಪ. ಏನಪ್ಪ? ಸಂತೋಷವಾಯಿತು. ಸಂತೋಷವಾಯಿತು. ಹೌದೇ? ನನ್ನ ಜೀವನದಲ್ಲಿ ನಾನು ಅಮೃತವನ್ನು ಕುಡಿಸಬೇಕಾಯಿತು. ಯಾಕಪ್ಪ? ಮಗನೇ ಹಲವರ ಏತಕ್ಕೆ ಕುಲಕ್ಕೆ ರತ್ನಪ್ರಾಯನಾಗಿ ನಿನ್ನಂತಹ ಒಬ್ಬ ಮಗನಿದ್ರೆ ಸಾಕು. ಅಯ್ಯ ಮಾಡಿದಂತಹ ಕರ್ತವ್ಯ ಕಲಿಸಿದ್ದೇನೆ. ಯಾಕಂದ್ರೆ ಯಾಕೆ? ಯಾವನೇ ಆಗಲಿ ಫಲವನ್ನು ಬಯಸಿ ಕರ್ತವ್ಯ ಮಾಡ್ತಾರೆ. ಮಾಡಲೇ ಕೂಡದು. ನಮಗೆ ಅಲ್ಲಿ ಸಿಗ್ತದೆ ಅಲ್ಲಿಗೆ ಕೆಲಸ ಮಾಡಿದಕ್ಕೆ ಹೋಗುವುದಲ್ಲ. ಇಲ್ಲ, ಆತ್ಮಾರ್ಥವಾಗಿ ನಮ್ಮ ಕರ್ತವ್ಯವನ್ನು ನಾವು ಮಾಡಬೇಕು. ಹಾಗಾದ್ರೆ ಮಾತ್ರ ಧರ್ಮ ಉಳಿಯುತ್ತದೆ. ನಿಜ. ಅಯ್ಯ ಮಾತೃಭಕ್ತಿ ನಿನ್ನಲ್ಲಿದೆ, ಪಿತೃಭಕ್ತಿ ನಿನ್ನಲ್ಲಿದೆ. ಪಿತೃವಾಕ್ಯ ಪರಿಪಾಲನ ಎನ್ನುವಂತಹ ವಾಕ್ಯವನ್ನು ನೀನು ತೃಪ್ತಿಗೊಳಿಸಿದೆ. ಹಗಲೇಪ್ಪ. ಏನು ತಂದೆ ಮೆಚ್ಚಿ ನಿನಗೆ ವರ 3 ನಾನು ಹೊರ ಕೊಡ್ತೀನಿ. ಯಾವುದು ಬೇಕು? 3 ವರ. ಅಪ್ಪ
ಈ ಪಾಪಿ ರಾಮನ ಕಾರ್ಯವು ನಿಮಗೆ ಸಂತೋಷ ಕೊಟ್ಟಿದೆ ಅಪ್ಪ. ಸಂತೋಷ ಹೌದೇ? ಹೌದು ಮಗನೇ, ನನಗೆ ಅನುಗ್ರಹಿಸ್ತೀರಿ? ಕೊಡುತ್ತೇನೆ. ಜನಕ ಯಾವತ್ತು ಕೈಲಾಸದಿಂದ ಇಲ್ಲಿಗೆ ಬರುವಾಗ ಮೊದಲು ನನ್ನನ್ನು ಕಾಣುತ್ತಾ ಇದ್ದವರು ನನ್ನ ಅಗ್ರಜಂದಿರು. ಅಂದ ಕೂಡಲೇ ಅಮ್ಮ ಏನು ಕಲಿತೆ ಎನ್ನುವುದಾಗಿ ಪ್ರೀತಿಯಲ್ಲಿ ಕೇಳ್ತಾ ಇದ್ರು. ಈ ವೇಳೆಗೆ ಆ ಭಾಗ್ಯವನ್ನೇ ಕಳೆದುಕೊಂಡವ ನಾನು. ಹಾಗಾಗಿ ಕೇಳ್ತಾ ಇದ್ದೇನೆ, ನನ್ನ ಅಣ್ಣಂದಿರನ್ನು ಬದುಕಿಸಿ ಕೊಡಪ್ಪ. ನೋಡಿ ಬಿದ್ದಿದ್ದಾರೆ. ಹೌದು, ಬಿದ್ದವರೊಮ್ಮೆ ಹೇಳಿ. ಇವರು ಮಕ್ಕಳನ್ನು ಅಲ್ವೇ ನೋಡಿ ಬಿದ್ದಿದ್ದಾರೆ, ಎಚ್ಚರವೇ ಇಲ್ಲ ಅವರಿಗೆ. ಅವರು ಹೇಳ್ತಾರೆ, ನೀವು ಎಬ್ಬಿಸಿದ್ರೆ ಹೇಳ್ತಾರೆ. ಮಗನೇ ಏನಪ್ಪ? ಅನ್ನದಂಡ ಭೂಮಿ ಭಾರ ಅಂತ ಹೇಳ್ತಾರೆ. ಹೌದು, ಮಕ್ಕಳು ಇದ್ರೇನು ಇಲ್ಲದಿದ್ರೇನು, ಇಂತಹ ಮಕ್ಕಳು ಇದ್ರೇನು ಪ್ರಯೋಜನ ಇಲ್ಲ. ಅಪ್ಪ ನಿಮಗೆ ಪ್ರಯೋಜನ ಇಲ್ಲದೆ ಇರುವುದು ಒಳ್ಳೆ. ಅವ್ರು ಇರಲೇಬೇಕು. ಯಾಕೆ? ಈ ರಾಮನಿಗಾಗಿ ಬೇಕಪ್ಪ. ನನಗೆ ಅಣ್ಣಂದಿರ ಪ್ರೀತಿ ಬೇಕೇ. ಯಾವುದಕ್ಕಾಗಿ ಬೇಕು? ನನ್ನ ಜೊತೆಯಲ್ಲೇ ಇರುವವರು, ನನ್ನನ್ನು ಸಂತೋಷದಿಂದ ಕಾಣುವವರು, ನನ್ನಲ್ಲಿ ಮಾತಾಡಿಸುವವರು. ಆ ಪ್ರಾಪ್ತ ವಾತ್ಸಲ್ಯವನ್ನು ಮರೆಯುವುದಕ್ಕುಂಟೇನಪ್ಪ. ಮಗನೇ ಇನ್ನೊಂದು ಉಂಟು. ಏನಪ್ಪ? ಅಣ್ಣನನ್ನು ಕರೆಯಬೇಕು. ಹಾಗಾದ್ರೆ ನಿಮಗೆ ಅಣ್ಣಂದಿರಿಲ್ಲ. ಅಣ್ಣಂದಿರಬೇಕು. ಮುಖ್ಯ ವಿಚಾರ ಅಣ್ಣನನ್ನು ಕರೆಯಬೇಕು, ಮಕ್ಕಳಿಲ್ಲ. ಮಗಳೇ ಏನಪ್ಪ? ಮಾತೃಭಕ್ತಿ ಮಕ್ಕಳಿಗೆ. ಆದ್ರಿಂದ ಅಪ್ಪನ ಮಾತನ್ನು ಪೂರೈಸುವುದಿಲ್ಲ. ಅವರಿಗೆ ನಾನು ಕ್ಷಮೆಯನ್ನು ಕೊಡ್ತೇನೆ. ಕೊಡ್ತೀರಲ್ಲ? ಖಂಡಿತವಾಗಿಸಿಕೊಂಡಿದ್ದಂತೆ. ನಿನ್ನಲ್ಲಿ ಪಿತೃಭಕ್ತಿ ಇದೆ, ಮಾತೃಭಕ್ತಿ ಇದೆ. ಮಗನೇ ಏನಪ್ಪ? ಮಾತೃಭಕ್ತಿ ಮೂಲಕವಾಗಿ ನನ್ನ ಕಾರ್ಯವನ್ನು ಪೂರೈಸಿಲ್ಲ ಅನ್ನುವಂತಹ ಸಿಟ್ಟ ಆಗ ನನಗೆ ಇತ್ತು. ನಿನ್ನಲ್ಲಿ ಭಾಷೆಯನ್ನು ಪಡೆದುಕೊಂಡು ಖಂಡಿತ. ಮಗನೇ ಏನಪ್ಪ? ಹಾಗೆ ಅಂತ ನೀನು ಪೂರೈಸಿದ್ಯಲ್ಲ. ನಾನು ಪೂರೈಸಿದ್ದೆ. ಈಗ ಕೇಳುದು ಯಾರು? ನಾನೇ ಕೇಳ್ತಾ ಇದ್ದೆ. ತಂದೆಯ ವಾಕ್ಯವನ್ನು ಪೂರೈಸಿದಂತಹ ನನ್ನ ಮಗ ರಾಮ. ನಾನೇ ಕೇಳ್ತಾ ಇದ್ದೇನೆ. ಭಾಷೆಯನ್ನು ಕೊಟ್ಟಿದ್ದೇನೆ. ಇಲ್ಲ ಮಕ್ಕಳನ್ನು ಬದುಕಿಸ್ತೇನೆ, ಅಣ್ಣಂದಿರನ್ನು ಬದುಕಿಸ್ತೇನೆ. ಸಂತೋಷ. ಬದುಕಿಸ್ತೇನೆ. ಆಗ್ಲಿ. ಶಂಭೋ ಈ ಕಡೆಗೆ ಬರುವುದೇ ಇಲ್ವಂತ ಆ ಕಡೆಗೆ ಹೋಗಿದ್ದಾರೆ. ಹೌದಾ? ನನ್ನ ಕಣ್ಣ ನಿಜ ನಿರ್ಬಂಧ. ಹೌದು, ನಿಮ್ಮಲ್ಲಿ ಅಷ್ಟು ಹೆದರಿಕೆ. ನಿದ್ದುಕೊಳ್ಳಿ. ಆಗ್ಲಿ.
ನಿದ್ದೆ ಮಾಡಲಿ. ಬಾ, ಏನು? ಒಂದು ವರವನ್ನು ಕೊಟ್ಟಿದ್ದೀರಿ, ಯಾವುದು? ಎರಡನೇ ವರವಾಗಿ ಕೇಳಲೇ. ಯಾವುದು? ನನ್ನನ್ನು ಈ ಆಶ್ರಮಕ್ಕೆ ಬರುವಾಗ ಹಾ. ಪ್ರೀತಿಯಿಂದ ಕಾಣ್ತಾ ಇದ್ದವಳು ನನ್ನ ತಾಯಿ. 9 ತಿಂಗಳು ಹೊತ್ತು 10ನೇ ತಿಂಗಳಲ್ಲಿ ಹೆಚ್ಚು ಲೋಕದ ಬೆಳಕನ್ನು ತೋರಿಸಿದಂತಹ ಮಹಾಮಾತೆಯನ್ನು ಅನುಗ್ರಹಿಸಪ್ಪ. ಈಗ 3 ವರ ಕೊಡ್ತೇನೆ ಅಂತ ಹೇಳಿ ನಾನು ಸ್ವಪ್ನ. ಯಾಕಪ್ಪ ಅದು? ಯಾಕಂದ್ರೆ ಮೊದಲಾಗಿ ಮಕ್ಕಳನ್ನು ಬದುಕಿಸಬೇಕು ಅಣ್ಣಂದಿರನ್ನು ಅಂತ ಹೇಳಿದ. ಹೌದು, ಈಗ ಹೇಳ್ತಾನೆ ಅಮ್ಮ ಬೇಕು ಅಂತ. ನನಗೆ ಅಮ್ಮ ಬೇಕಪ್ಪ. ಮಗನೇ, ಅಮ್ಮನೇ ಮಗ. ಅಮ್ಮನೇ. ಹೌದು ಹೌದು, ಅಮ್ಮನೇ. ಬೇರೆ ವ್ಯವಸ್ಥೆ ಮಾಡು. ಬೇರೆ ವ್ಯವಸ್ಥೆ ಅಂದ್ರೆ ನೀನು ಅಮ್ಮನೇ. ಅಮ್ಮನೇ. ಹೌದು, ಬೇರೆ ವ್ಯವಸ್ಥೆ ನಾನು ಹೆಂಡತಿ ಮಾಡಿದ್ರೆ ಅಂತಲ್ಲ. ನಿನಗೆ ಅಮ್ಮ ಇದಲ್ಲ. ಅಮ್ಮ ಅಂತ ಕರಿಬೇಕು ಅವರನ್ನ. ನನಗೆ ನನ್ನ ಹೆತ್ತಮ್ಮನೇ ಬೇಕು. ನಿನಗೆ ನಿನ್ನ ಹೆತ್ತಮ್ಮನೇ ಬೇಕು. ಹೌದಪ್ಪ ಮಗನೇ. ಯಾಕೆ? ನನಗೆ ಬೇಕು. ನಮ್ಮ ಆಶ್ರಮಕ್ಕೆ ಕೆಟ್ಟ ಹೆಸರನ್ನು ತಂದವಳು, ನನಗೆ ಅವಮಾನವನ್ನು ಮಾಡಿದವಳು. ನನಗೆ ಹೆಂಡತಿ ಬೇಡ, ನಿನಗೆ ಅಮ್ಮ ಯಾಕೆ? ನಿಮಗೆ ಹೆಂಡತಿ ಬೇಡವಾಗಿರ್ಬಹುದಪ್ಪ, ಆದ್ರೆ ನನ್ನನ್ನು ಪ್ರೀತಿಯಲ್ಲಿ ಮಾತಾಡಿಸ್ತಾ ಇದ್ದವಳು ತಾಯಿ. ಅವರ ಶಿರವನ್ನೇ ಕಡಿದವಳು. ಎಂತಹ ಪಾಪವನ್ನು ಮಾಡಿದ್ದೇನೆ, ಅದಕ್ಕಾಗಿ ಬದುಕಿಸಪ್ಪ. ತಮಾಷೆಗಾಗಿ ಆಡಿದೆ. ಓಹೋ, ಯಾವತ್ತೂ ಕೂಡ ಈ ಜಗದಗ್ನಿ ತಪ್ಪಿ ನಡೆಯುವವನಲ್ಲ ಮಗನೇ. ಕಟುಕ ಮನಸ್ಸಿನವನಲ್ಲ. ಯಾವತ್ತು ನಿನ್ನ ಅಮ್ಮ ತಪ್ಪು ಮಾಡಿದ್ದಾಳು ಮಗನೇ. ಏನಪ್ಪ? ನೀನು ಯಾರು, ನಾನು ಯಾರು ಎನ್ನುವುದನ್ನು ಅರ್ಥವಿಸಿಕೊಳ್ಬೇಕು. ನೀನು ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ಶ್ರೀಮನ್ನಾರಾಯಣನೇ ಭಾರ್ಗವನಾಗಿ ಜನಿಸಿದ್ದಾನೆ. ಹೌದು, ಹರನ ಪ್ರತಿ ನಾನು ಅಂತ ಪ್ರಪಂಚದಲ್ಲೆಲ್ಲರೂ ಗುರುತಿಸಿಕೊಂಡಿದ್ದಾನೆ. ಖಂಡಿತವಾಗಿ ಹರಿಹರನಲ್ಲಿ ಭೇದ ಇಲ್ಲ. ಹಾಗಾದ್ರೆ ನಿನ್ನಂತಹ ಮಗನನ್ನು ಪಡೆದಂತಹ ಪುಣ್ಯಮಾತೆಯಾದಂತ ನಿನ್ನ ಅಮ್ಮನನ್ನು ಬದುಕಿಸುವುದೇ ನನ್ನ ಧರ್ಮ. ಹಾಗಾದ್ರೆ ಶಂಭೋ ದ್ವಯಗಳಿಗೆ ವಂದಿಸಿಕೊಂಡಿದ್ದೇನೆ ತಾಯಿ. ತಾಯಿ, ವಿಚಿತ್ರವಾಗಿ ಕಾಣ್ತಾ ಇದ್ದೇನೆ. ಯಾಕಮ್ಮ? ಕ್ಷಣ ಹೊತ್ತಿಗೆ ಮೊದಲು ನನ್ನ ಶಿರವನ್ನು ಕಡಿದವ ನೀನು. ಹೌದು, ಈ ಹೊತ್ತಿನಲ್ಲಿ ಬದುಕಿ ಬಂದಿದ್ದೇನೆ. ಇದೆಲ್ಲ ಏನು ಗೊತ್ತಾಗ್ತಾ ಇಲ್ಲ. ನಾನು ಮಾಡಿದಂತಹ ಕೆಲಸಕ್ಕೆ ಮೆಚ್ಚಿದಂತಹ ತಂದೆ 3 ವರಗಳನ್ನು ಕೊಡುತ್ತೇನೆ ಎನ್ನುವುದಾಗಿ ಹೇಳಿದ್ರು. ಮೊದಲನೆಯ ವರವಾಗಿ ಅಣ್ಣಂದಿರನ್ನು ಬದುಕಿಸಿದೆ. 2ನೇ ವರವಾಗಿ ನಿಮ್ಮನ್ನು ಬದುಕಿಸಿದೆ ತಾಯಿ. 3ನೇ ವರವಾಗಿ 3ನೇ ವರ ಏನು ಕೇಳಬೇಕೆನ್ನುವುದೇ ತೋಚುವುದಿಲ್ಲ, ನೀನೇ ಹೇಳ್ಬೇಕಮ್ಮ. ಹೇಳಮ್ಮ. 3ನೇ ವರವಾಗಿ ಕೇಳಬೇಕು. ಏನು? ತಾಯಿಯ ಶಿರವನ್ನು ಕಡಿದವ ನೀನು ಖಂಡಿತ ಮಾತ್ರ ಹತ್ಯಾ ದೋಷಕ್ಕೊಳಗಾಗಿ ಅಂತಹ ಲೋಕಾಪವಾದ ಬಾರದ ಹಾಗೆ 3ನೇ ವರವಾಗಿ ಕೇಳು. ಆಗ 3ನೇ ವರವನ್ನು ಕೇಳ್ತೇನಪ್ಪ. ಮಗನೇ, ನನಗೆ ಹೆದರಿಕೆ ಆಗ್ತದೆ. ಯಾಕೆ? ಇನ್ನು ಅಪ್ಪ ಸಾಯಬೇಕು ಅಂತ ನೀನು ಕೇಳಿದ್ರೆ ತಂದೆ ಅಂತಹ ಮಾತನ್ನು ಕೇಳುವವನೇ ಅಲ್ಲ. ಕೇಳುವುದೇಕೆ? ಅಮ್ಮ ಸತ್ತಿದ್ದಾರೆ, ನೀವು ಸತ್ತು ಬಿಡಬೇಕು ಅಂದ್ರೆ ಸಾಯಿಬೇಕು. ಇಲ್ಲವೇ ಇಲ್ಲ. ನಾನು ಕೇಳುವುದಕ್ಕೆ ಬಂದದ್ದು ಏನು? ಮಾತೃ ಹತ್ಯೆ ಎನ್ನುವಂತಹ ಮಹಾಪಾಪವನ್ನು ಮಾಡಿದ್ದೇನೆ. ಅಂತಹ ಪಾಪವು ನನ್ನ ಪಾಲಿಗೆ ಬಾರದಂತೆ ಅನುಗ್ರಹಿಸಬೇಕು. ಒಳ್ಳೊಳ್ಳೆ ವರಗಳನ್ನು ಕೇಳಿದ್ದೀನಿ. ಹೌದು, ಪ್ರಪಂಚದಲ್ಲಿ ಜಗದಗ್ನಿಗೆ ಅಪವಾದ ಬರಬಾರದು ಅನ್ನುವುದಕ್ಕಾಗಿ ನೀನು ಕೇಳಿದಂತಹ ಮಗನೇ. ಗಣಪತಿಯೊಂದಿಗೆ ವಿದ್ಯೆಯನ್ನು ಕಲಿಸುವುದಕ್ಕಾಗಿ ಕಳುಹಿಸಿಕೊಟ್ಟವನು ನಾನೇ. ಖಂಡಿತ ಸರ್ವವಿಘ್ನಪ್ರಾಯಕನಾದಂತಹ ಮಹಾಗಣಪತಿಯ ಕೈಯಲ್ಲಿರುವಂತಹ ಪರಶುವೆ ನಿನ್ನಲ್ಲಿರುವಂತಹ. ಹೌದು, ಹಾಗಾದ್ರಿಂದ ಪರಶು ವಿದ್ಯೆಯನ್ನು ಕಲಿತಿದ್ದೀರಿ, ಬಹಳಷ್ಟು ಸಂತೋಷ. ಹೌದೇ? ಅಂತಹ ಪುಣ್ಯ ಪರಶು ಯಾವುದಕ್ಕಾಗಿ? ಧರ್ಮವನ್ನು ರಕ್ಷಿಸುವುದಕ್ಕಾಗಿ. ದುಷ್ಟರ ಶಿಕ್ಷೆ, ಶಿಷ್ಟರ ಪರಿಪಾಲನೆ ಅದನ್ನೇ ಮಾಡಬೇಕಾದವನ. ಹಾಗಾದ್ರಿಂದ ನಿನ್ನ ಕೊಡಲಿ ಪವಿತ್ರ. ಅಮ್ಮ ಸತ್ತುದರಿಂದ ಅಪವಿತ್ರವಾಗಿದ್ದದ್ದು ಅದು ದೂರವಾಯಿತು. ಆದ್ರಿಂದ ಯಾವ ಪಾಪವು ನಿನಗೆ ತಟ್ಟದಂತೆ ಇದು ನಾನೇ ಅನುಗ್ರಹಿಸಿದ್ದೆ. ಇನ್ನೂ ಸಂಖ್ಯೆ ಉಂಟು. ಯಾಕಂದ್ರೆ ಮಾತೃ ಹತ್ಯಾ ಪಾತಕ ಪ್ರಪಂಚದಲ್ಲಿ ಯಾರು ಉನ್ನತ ಮಟ್ಟದಲ್ಲಿದ್ದಾರೋ ಅವರು ಮಾಡುವಂತಹ ಕೆಲಸವನ್ನು ಬೇರೆ ಮಾಡ್ತಾರೆ. ಭರವಸೆ ನಾನು ಅಮ್ಮನನ್ನು ಕೊಂದಿದ್ದಾನೆ, ನಾನು ಕೊಂದ್ರೆ ಹೌದು. ನಾಳೆ ಅಮ್ಮ ತಪ್ಪು ಮಾಡಿದ್ರೆ ಮಗನ ಕೊಂದ್ರೆ ಮತ್ತೆ ಗತಿ ಅಂತ. ಇದು ಆದರ್ಶವಾದದ್ದಲ್ವಲ್ಲ. ಯಾರಿದನ್ನು ಆದರ್ಶವಾಗಿ ಬಳಸಲೇಬಾರ್ದಲ್ವ? ಆದರ್ಶವಾಗಿ ಬಳಸಿದ್ರೆ
ನಮ್ಮ ಮೇಲೆ ಅಪವಾದ ಬರ್ತದೆ. ಹೌದು ಮಗನೇ, ಅಪ್ಪ. ನಾವು ಸಂಪಾದಿಸಿದಂತಹ ಯಾವ ತಪಸ್ಸಿನ ಫಲ ಇದೆಯೋ ಇದು ಅಪ್ಪ